ಇವತ್ತು ನಾನು ಗೇರು ಬೀಜದ್ದು ಕಡಿ ಹೇಳಿ ಮಾಡ್ತೇವೆ, ಮದುವೆ ಮನೆಯಲ್ಲಿ ಕೊಡ್ತಾರೆ ನೋಡಿ, ಅದು ಮಾಡ್ತೇನೆ ನಾನು. ಇದರಲ್ಲಿ 1 ಕಪ್ ಗೇರು ಬೀಜ ತೆಗೆದುಕೊಂಡು ಹುಡಿ ಮಾಡಿದ್ದೇನೆ. ಈಗ ಇದರಲ್ಲಿ 1 ಕಪ್ ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೇನೆ. ಹಾಗೆ ಇದರಲ್ಲಿ 1 ಕಪ್ ಸಕ್ಕರೆ ತೆಗೆದುಕೊಳ್ತೇನೆ. ಫಸ್ಟಿಗೆ ಇದು ಗಾಳಿಸಿಕೊಳ್ತೇನೆ. ಅರ್ಧ ಕಪ್ ತುಪ್ಪ ಹಾಕಿ ಈ ಕಡಲೆ ಹಿಟ್ಟನ್ನು ಹುರ್ಕೊಳ್ತೇನೆ. ಹಾಗೆ ಸಕ್ಕರೆ ಈ ತೋಪಿನಲ್ಲಿ ಹಾಕಿ ಇದಕ್ಕೆ 1/4 ಗ್ಲಾಸ್ ನೀರು ಹಾಕಿ 1 ಎಳೆ ಪಾಕ ಮಾಡ್ತೇನೆ. ತುಪ್ಪ ಬಿಸಿ ಆದ ಮೇಲೆ ಈ ಕಡಲೆ ಹಿಟ್ಟು ಹಾಕಿ ಹುರಿತೇನೆ. ಕಡಲೆ ಹಿಟ್ಟು ಒಳ್ಳೆ ಹುರಿಬೇಕು, ಪರಿಮಳ ಬರಬೇಕು. ಆಮೇಲೆ ಅದಕ್ಕೆ 1 ಎಳೆ ಪಾಕ ಸಕ್ಕರೆದು ಹಾಕೋದು, ಮತ್ತು ಗೇರು ಬೀಜ ಏಲಕ್ಕಿ ಎಲ್ಲ ಹಾಕೋದು. ಏಲಕ್ಕಿ ಹುಡಿ ಹಾಕ್ತೇನೆ. ಆಫ್ ಮಾಡಿದೆ ನಾನು ಗ್ಯಾಸ್. ಕಡಲೆ ಹಿಟ್ಟು ಹುರಿದಾಕಿದೆ. ಇದಕ್ಕೆ ಗೇರು ಬೀಜ ಹುಡಿ ಹಾಕ್ತೇನೆ. ಪಾಕ ಹಾಕ್ತೇನೆ. ಸಕ್ಕರೆ ಪಾಕ ಒಂದೇ ಸರಿಗೆ ಪಾಕ ಆಯ್ತಿದ್ದು ಹಾಕ್ತೇನೆ. ಗ್ಯಾಸ್ ಸ್ವಲ್ಪ ಸಣ್ಣದು ಮಾಡಿ ಸಿಮ್ಮಿನಲ್ಲಿ ಇಟ್ಟಿದ್ದೇನೆ. ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ತುಪ್ಪ ಸವರಿಸಿ ಒಂದು ಪ್ಲೇಟಿಗೆ ಇಟ್ಟಿದೆ ನಾನು, ಅದರಲ್ಲಿ ಹಾಕ್ತೇನೆ. ಸ್ವಲ್ಪ ತಣಿಬೇಕು, ಆಮೇಲೆ ಕಟ್ ಮಾಡಬೇಕು. ಸ್ವಲ್ಪ ತಂದ ಮೇಲೆ ಕಟ್ ಮಾಡ್ತೇನೆ. ಬಿಸಿ ಇರುವಾಗ ಕಟ್ ಮಾಡಿದರೆ ಚೂರಿಗೆ ತಾಗ್ತದೆ ಅದು. ಗೇರು ಬೀಜದ ಕಡಿ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ನಮಗೆ ಲೈಕ್ ಕೊಡಿ, ಕಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.